ಭಾರೀ ಸಿಡಿಲಿಗೆ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಹೋಗಿ ಲಕ್ಷಾಂತರ ನಷ್ಟ ಸಂಭವಿಸಿರುವಂತಹ ಘಟನೆ ಮಂಗಳೂರು ಹೊರವಲಯದ ಉಳ್ಳಾಲದ ರಾಣಿಪುರ ಎಂಬಲ್ಲಿ ಸಂಭವಿಸಿದೆ. ಕಟ್ಟಡದಲ್ಲಿ ಇದ್ದ ಮನೆಗೂ ಬೆಂಕಿ ವ್ಯಾಪಿಸಿದ್ದು, ಸ್ಥಳಕ್ಕೆ ತಕ್ಷಣ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. 300 ಗ್ರಾಮದ ರಾಣಿಪುರ ಚರ್ಚ್ ಎದುರಿನ ಪೀಟರ್ ಅಪ್ರೋಸ್ ಎಂಬವರ ದಿನಸಿ ಅಂಗಡಿಗೆ ಸಿಡಿಲು ಬಡಿದು ಭಸ್ಮವಾಗಿದೆ. ಇನ್ನು ಮುಂಜಾನೆ ನಸುಕಿನ ವೇಳೆ ಸಿಡಿಲು ಬಡಿದು ಘಟನೆ ಸಂಭವಿಸಿದೆ. ಈ ವೇಳೆ ಪೀಟರ್ ಅವರು ಮನೆಯಲ್ಲಿ ನಿದ್ರಿಸ್ತಾ ಇದ್ರು. ಅಂಗಡಿಗೆ ಬೆಂಕಿ ಬಿದ್ದಿರುವುದನ್ನು ಕಂಡು ದಾರಿಯಲ್ಲಿ ತೆರಳುತ್ತಾ ಇದ್ದ ವ್ಯಕ್ತಿಯೋರ್ವರು ಮನೆ ಮಂದಿಗೆ ತಿಳಿಸಿದ್ದಾರೆ. ತಕ್ಷಣ ಎಚ್ಚೆತ್ತ ಪೀಟರ್ ಕುಟುಂಬ ಅಗ್ನಿಶಾಮಕ ದಳಕ್ಕೆ ಕರೆಯನ್ನ ಮಾಡಿದ್ದು, ಸ್ಥಳಕ್ಕೆ ದೌಡಾಯಿಸಿದ ಸಿಬ್ಬಂದಿಗಳು ಮನೆಗೆ ವ್ಯಾಪಿಸ್ತಾ ಇದ್ದ ಬೆಂಕಿಯನ್ನು ನಂದಿಸಿದ್ದಾರೆ. ಘಟನೆಯಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ದಿನಸಿ ದಾಸ್ತಾನು ಸುಟ್ಟು ಕರಕಲಾಗಿದ್ದು, 3 ರೆಫ್ರಿಜರೇಟರ್ ಸುಟ್ಟಿವೆ. ಎಲೆಕ್ಟ್ರಾನಿಕ್ ಉಪಕರಣಗಳು ಕೆಟ್ಟು ಹೋಗಿವೆ. ಅಂಗಡಿ ಮನೆ ಒಟ್ಟಿಗೆ ಇದ್ದು ಕಟ್ಟಡದ ಗೋಡೆ ಬಿರುಕು ಬಿಟ್ಟಿದೆ. ಅವಘಡದಲ್ಲಿ ಸುಮಾರು 20 ಲಕ್ಷ ರೂಪಾಯಿಯಷ್ಟು ನಷ್ಟ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ 300 ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಲ್ಫ್ರೆಡ್ ಡಿಸೋಜಾ, ಮಾಜಿ ಉಪಾಧ್ಯಕ್ಷ ನವೀನ್ ಡಿಸೋಜಾ, ಕಂದಾಯ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮುನ್ನೂರು ಗ್ರಾಮದ ಪೀಟರ್ ಅಪೋಸ್ ರವರ ಈ ಒಂದು ಅಂಗಡಿ ಅವರು ಉದ್ಯಮವನ್ನು ಮಾಡ್ತಾ ಇದ್ದರು. ನಿನ್ನೆ ರಾತ್ರಿ ಬಡಿದ ಸಿಡಿಲಿಗೆ ಮತ್ತು ಮಿಂಚಿಗೆ ಇದು ಸಂಪೂರ್ಣವಾಗಿ ಭಸ್ಮವಾಗಿದೆ. ಅವರ ಅಂಗಡಿಗೆ ನಿನ್ನೆ ತಾನೇ ಅವರು ಸಾಮಾನನ್ನು ಹಾಕಿದ್ರು. ನಿನ್ನೆ ರಾತ್ರಿ ಬಡಿದ ಸಿಡಿಲಿಗೆ ಗುಡುಗಿಗೆ ಸಂಪೂರ್ಣ ಅಂಗಡಿ ಭಸ್ಮ ಆಗಿದೆ. ಒಂದು ಸಾಧಾರಣ ಒಂದು 20 ಲಕ್ಷದವರೆಗೆ ನಷ್ಟವಾಗಬಹುದು. ಅಂದರೆ ಯಾಕೆಂದು ಹೇಳಿದರೆ ಬಿಲ್ಡಿಂಗ್ ಎಲ್ಲವೂ ಕ್ರ್ಯಾಕ್ ಆಗಿದೆ. ಆ ಬಿಲ್ಡಿಂಗಿನ ಹಿಂಬದಿಯಲ್ಲಿ ಅವರ ಮನೆ ಇದೆ. ಮನೆ ಈಗನೇ ಸೋರ್ತಾ ಉಂಟು. ಅಂದರೆ ಈ ಸಿಡಿಲು ಮತ್ತು ಗುಡುಗಿಗೆ ಅದು ಮನೆ ಮತ್ತು ಅಂಗಡಿ ಸಂಪೂರ್ಣ ಕ್ರ್ಯಾಕ್ ಆಗಿದೆ. ಮೇಲ್ಛಾವಣಿ ಅಂದರೆ ಮೇಲಿನ ಸ್ಲ್ಯಾಬ್ ಕ್ರ್ಯಾಕ್ ಆಗಿ ನೀರು ಬೀಳ್ತಾ ಉಂಟು. ಜೀವ ಹಾನಿಯೇನೂ ಆಗಲಿಲ್ಲ. ಆದರೂ ಸರ್ಕಾರ ಇದಕ್ಕೆ ಸ್ಪಂದಿಸಿ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು. ರಾತ್ರಿ 1:30 ಗಂಟೆಗೆ ಸಾಧಾರಣ ಗುಡುಗು ಬಂದಿತ್ತು. ಆ ಗುಡುಗು ಬಂದ ಮೇಲೆ ಅಂಗಡಿಗೆ ಹಾನಿಯಾಗಿದೆ. ನಮಗೆ 3 ಗಂಟೆಗೆ ಗೊತ್ತಾದದ್ದು. ಹಾಗೆ ನಾವು ಹೊರಗೆ ಬಂದಾಗ ಮತ್ತೆ ಫೈರ್ ಸಂಸ್ಥೆಗೆ ಹೇಳಿಸಿ ಅವನು ಕಳಿಸಿ ಅವನು ಬೆಂಕಿ ನಂದಿಸುವಂತೆ ಮಾಡಿದ್ದೇವೆ. ತುಂಬ ಹಣ 20 ಲಕ್ಷ ನಷ್ಟವಾಗಿದೆ. ಮಳೆ ಸಂಪೂರ್ಣ ಬಿರುಕು ಬಿಟ್ಟಿದೆ. ನನಗೆ ಸರ್ಕಾರ ಪರಿಹಾರ ಕೊಡಬೇಕಾಗಿ ಕೇಳಿಬಿಡ್ತೇನೆ. ನನ್ನ ಮನೆ ಕೂಡ ಇದು ಡ್ಯಾಮೇಜ್ ಆಗಿ ಸ್ಲ್ಯಾಪ್ ಎಲ್ಲ ಒಡೆದು ಹೋಗಿ ಎಲ್ಲ ಸೋರ್ತಾ ಇದೆ. ಇಲ್ಲಿ ಫ್ರಿಡ್ಜ್ ಆಗಿರ್ಬೋದು, ಪ್ರತಿಯೊಂದು ಉಪಕರಣಗಳು ನಾಶ ಆಗಿದೆ. ಈ ಅಂಗಡಿಯಲ್ಲಿದ್ದ ಸಾಮಗ್ರಿಗಳು ಸುಮಾರು 20 ಲಕ್ಷ ತನಕ ಇವರಿಗೆ ಡ್ಯಾಮೇಜ್ ಆಗಿದೆ. ಇದನ್ನು ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡು ಇವರಿಗೆ ಸೂಕ್ತ ಪರಿಹಾರ ಕೊಡಬೇಕು. ನಮ್ಮ ಪೀಟರ್ ಅಪೋಸ್ ಕೂಡ ಅವರು ಕೂಡ
ತುಂಬ ಕಷ್ಟದಲ್ಲಿದ್ದಾರೆ. ಮತ್ತು ಅವರ ಹೆಂಡತಿ ಕೂಡ ಒಂದು ಬೇರೆ ಒಂದು ಶಾಲೆಯಲ್ಲಿ ಬಸ್ಸಿನಲ್ಲಿ ಕೆಲಸ ಮಾಡಿ ಬರ್ಬೋದು. ದಿನಕ್ಕೆ ಒಂದು ಜೀವನಾಂಶಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ಇಂಥವರಿಗೆ ನಮ್ಮ ಸರ್ಕಾರದಿಂದ ನಮ್ಮ ಆದಷ್ಟು ಜಾಸ್ತಿ ಪರಿಹಾರ ಕೊಡಬೇಕು. ಸಿಡಿಲು ಬಡ್ದು ಇದು ಮನೆ ಪೂರಾ ಸಂಪೂರ್ಣ ನಾಶವಾಗಿದೆ. ಇದ್ರ ಬಗ್ಗೆ ನಾವೆಲ್ಲ ಖುದ್ದಾಗಿ ನಾವು ಜಂಟಿ ಸರ್ವೆ ಪರಿಶೀಲಿಸಿದ್ದೇವೆ. ಏನಾದರೂ ಕಂಪನ್ಸೇಷನ್ ಸಿಗಬೇಕಾದ್ರೆ ನಾನು ಆದಷ್ಟು ಮಟ್ಟಿಗೆ 100% ಪ್ರಯತ್ನ ಮಾಡಿ ಸಿಗುವಂಗೆ ಮಾಡ್ತೀವಿ.